ಸೊಲ್ಮೆಲು ನಮ್ಮಕುಡ್ಲ ತುಳು ವಾರ್ತೆಲು ವಾರ್ತೆದ ವಿವರ ಆಜಾದಿಕ ಅಮೃತ ಮಹೋತ್ಸವ ಲೆಕ್ಕಡು ಶನಿವಾರ ಕುಡ್ಲನಗರಡು ಬೇತೆ ಬೇತೆ ಶಾಲೆ ಜೋಕುಲು ಭಾರತ್ ಮಾತಾ ಕಿ ಜೈ ಪನ್ಪುನ ಘೋಷಣೆ ಪಾಡೊಂದು ಮೆರವಣಿಗೆ ನಡಪಾಯಿರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಡ್ಲದ ನೆಲೆಟ್ ಶಾರದಾ ಸಮೂಹ ಬರವು ಸಂಸ್ಥೆಲಿನ ಬರವು ಕಲ್ಪನಾ ಜೋಕುಲು ತಿರಂಗ ಯಾತ್ರೆ ಮೆರವಣಿಗೆ ಅಟ್ಟನೆ ಮತದಿತ್ತಿರು ಆಜಾದಿಗೆ ಅಮೃತ ಮಹೋತ್ಸವ ಲೆಕ್ಕಡು ಕುಡ್ಲನಗರಡು ಬೇತೆ ಬೇತೆ ಶಾಲೆದ ಜೋಕುಲು ಭಾರತ್ ಮಾತಾ ಕಿ ಜೈ ಪನ್ಪುನ ಘೋಷಣೆ ಪಾಡೊಂದು ಮೆರವಣಿಗೆ ನಡಪಾಯಿರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕುಡ್ಲದ ನೆಲೆಟ್ ತಿರಂಗ ಯಾತ್ರೆ ಅಟ್ಟಣೆ ಆದಿತ್ತಂಡ ಕುಡ್ಲದ ಶಾರದಾ ಸಮೂಹ ಸಂಸ್ಥೆಲನ ಬರವು ಕಲ್ಪನಾ ಜೋಕುಲು ಕಾಂಡೆ ನಗರದ ಮುಖ್ಯ ಮಾರ್ಗಡು ಭಾರತದ ತ್ರಿವರ್ಣ ಬಾವುಟ ಪತ್ತೊಂದು ಮೆರವಣಿಗೆ ನಡಪಾಯರ ಭಾರತ್ ಮಾತಾ ಕಿ ಜೈ ಘೋಷಣೆ ಜೋರಾದಿತ್ತಂಡ ಭಾರಿ ಉದ್ದದ ತ್ರಿವರ್ಣ ಬಾವುಟನು ಜೋಕುಲು ದಿರ್ತು ಪತ್ತದ ಮೆರವಣಿಗೆ ನಡಪಾಯನ ಇಸೇ ಸಾದಿತ್ತಂಡ ಬರವು ಕಲ್ಪನಕ್ಲ ಒಟ್ಟುಗ ಬರವು ಕಲ್ಪವನ್ನ ಕುಲ್ಲ ಮೆರವಣಿಗೆಡು ಪಾಲ್ದಿತ್ತುಂಡ್ಯರ ತ್ರಿವರ್ಣ ಬಾವುಟ ಒಂಜಿ ಧರ್ಮದ ಗುರ್ತು ಅತ್ ಪ್ರತಿಯೊಂಜಿ ಇಲ್ಲು ಬೊಕ್ಕ ಮನಸ್ಸುಡು ತ್ರಿವರ್ಣ ಬಾವುಟ ರಾಪವಡು ಜಾತಿ ಧರ್ಮ ಪಕ್ಷದ ಬಂಧನಲಿನ ಬುಡ್ತು ಅಮೃತ ಮಹೋತ್ಸವ ನಡಪುನಂಚಿತನ ವಿಶ್ವಾಸ ಉಂಡೊಂದು ಕೇಂದ್ರ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೆರು ಆರು ಒಡಿಪುಡು ಸುದ್ದಿಗಾರರಿಡ ಪಾತಿರಿಯರು ಕೇಂದ್ರ ಕೃಷಿ ಮಂತ್ರಿ ಶೋಭಾ ಕರಂದ್ಲಾಜೆ ಒಡಿಪುಡು ಸುದ್ದಿಗಾರರ ಪಾತಿರ್ದು ತ್ರಿವರ್ಣ ಬಾವುಟ ಒಂಜಿ ಧರ್ಮದ ಗುರ್ತ ಅತ್ ಪ್ರತಿಯೊಂಜಿ ಇಲ್ಲುವಕ ಮನಸ್ಸುಡು ತ್ರಿವರ್ಣ ಬಾವುಟ ರಾಪವುಡು ಜಾತಿ ಧರ್ಮ ಪಕ್ಷದ ಬಂಧನಲೇನು ಬುಡ್ದು ಅಮೃತ ಮಹೋತ್ಸವ ನಡಪುನ ವಿಶ್ವಾಸ ಉಂಡೊಂದು ಪಂಡೆರ ತಿರಂಗಗಾದ ಲಕ್ಷಗಟ್ಲೆ ಜನ ಪ್ರಾಣ ಕೊಡ್ತೇರ ಲಕ್ಷಗಟ್ಲೆ ಜನ ಜೈಲ್ ಸೇರ್ದೇರ ಪಾಸಿಗೆ ಇರ್ದೇರ ಕೆಂಪು ಕೋಟೆಡು ಬಾವುಟ ಎರ ಪಾಕ ಜನ ಜೋ ಬಿಡ್ತೇರ ತ್ರಿವರ್ಣ ಬಾವುಟ ಪಾಡಿಯರ ಇತ್ತಿನ ಕಟ್ಟುಪಾಡ್ಲಿನ ಮೂಜಿ ದಿನ ದೆತ್ತು ಪಾಡ್ದನಂದು ಆರ್ಪಂಡ್ಯರ ಜೋಕುಲ್ಬಕ ಯುವ ಜನಾಂಗಗೂ ದೇಶಭಕ್ತಿ ಪಿರ ದಿಂಜಾವನಂಚಾವಡು ರಾಷ್ಟ್ರ ಬಾವುಟ ಏರಾವನ ವಿಚಾರಡು ದೂರ ನಕಲ ಮನಸ್ಸು ಹಾಳಾತಂಡು ಸ್ವತಂತ್ರಗಾದ ಜೀವ ಬುಡ್ನಕ್ಲು ಬೊಕ್ಕ ದೇಶದ ಗಡಿ ಕಾತೊಂದೊಪ್ಪನ ಯೋಧರೆಗಾದ ತಿರಂಗ ಏರಾಲೆ ರಾಜಕೀಯ ಪಾತ್ರ ರಾಷ್ಟ್ರ ಬಾವುಟದ ವಿಚಾರಡು ಬುಡ್ಚಿಂದ ಶೋಭಾ ಕರಂದ್ಲಾಜೆ ಪಂಡ್ಯರ ತ್ರಿವರ್ಣ ಧ್ವಜ ಯಾವುದೇ ಜಾತಿಯ ಸಂಕೇತ ಅಲ್ಲ, ಧರ್ಮದ ಸಂಕೇತ ಅಲ್ಲ. ತ್ರಿವರ್ಣ ಧ್ವಜ ಭಾರತೀಯರ ಸ್ವಾಭಿಮಾನದ ಒಂದು ಸಂಕೇತ. ಈ ತ್ರಿವರ್ಣ ಧ್ವಜವನ್ನು ಇವತ್ತು ನಮ್ಮ ಯುವಕರು, ಯುವತಿಯರು, ಮಕ್ಕಳು ವಯಸ್ಸಿನ ಮಿತಿಯನ್ನು ಮೀರಿ ಇಡೀ ದೇಶದಲ್ಲಿ ಅದನ್ನು ಇಟ್ಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ಇಂಥ ಒಂದು ಅವಕಾಶವನ್ನು ಪ್ರಧಾನಿಯವರು ನಮಗೆ ಮಾಡಿಕೊಟ್ಟಿದ್ದಾರೆ. ಹಲವಾರು ನಿಬಂಧನೆಗಳು ರಾಷ್ಟ್ರಧ್ವಜವನ್ನು ಹಾರಿಸೋಕ್ಕೆ ಇದ್ವು. ರಾತ್ರಿ ಹೊತ್ತಲ್ಲೇ ಹಾರಿಸಬಾರ್ದು, ಕೇವಲ ಬಟ್ಟೆಯ ಧ್ವಜವನ್ನು ಮಾತ್ರ ಹಾರಿಸಬೇಕು. ಇಂಥದೇ ಅದಕ್ಕೆ ನಿಬಂಧನೆಗಳನ್ನು ಕೆಲವನ್ನು ತೆಗೆದು ಹಾಕಿ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಯಾರು ಯಾವುದೇ ಜಾಗದಲ್ಲಿ ಯಾವುದೇ ರೀತಿಯ ಮತ್ತು ರಾತ್ರಿ ಹಗಲು ಈ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ಬೋದು ಅನ್ನುವಂಥ ಅವಕಾಶವನ್ನು ಇವತ್ತು ಕೇಂದ್ರ ಸರ್ಕಾರ ಕಾನೂನಿನ ಮೂಲಕ ದೇಶದ ಜನಕ್ಕೆ ಕೊಟ್ಟಿದೆ. ಪ್ರವೀಣ್ ನೆಟ್ಟಾರ್ ಎನ್ಕೆರ್ನ ವಿಚಾರಗೂ ಸಂಬಂಧಪಟ್ಟಿನಂಚ ಕರಂದ್ಲಾಜೆ ಪಾತಿರ್ದು ಪ್ರವೀಣ್ ನೆಟ್ಟಾರ್ ಒವ್ವೆ ಓದಂಟದಾಂತಿನ ಜನ ಹಿಂದೂ ಜವನಿರೇನು ಕೆರ್ಪುನಕ್ಲಿನ ಮಾನಸಿಕತೆ ಎಂಚಿನಂದು ಅರ್ಥ ಆಪುಜಿ ಕೆರ್ನಕ್ಲಿಗೂ ಉಗ್ರ ಶಿಕ್ಷೆ ಆವುಡು ಪ್ರವೀಣ್ ನೆಟ್ಟಾರ್ನ ಕೆರ್ನ ಪಿರವದ ಶಕ್ತಿಯು ಫೈನಾನ್ಸ್ ಮಂತ್ರಿನಕ್ಲು ಏರು ಈ ಮಾತಾ ವಿಚಾರನು NIA ತನಿಖೆ ಮಲ್ಪುಂಡು ನನ್ನ ಮಿತ್ತಿಗೆ ಇಂಚಿನ ನಡಪಂದಿನಂಚ ಪೋಡಿಗೆ ಪುಟ್ಟಾವುನೊಂದು ಶೋಭಾ ಕರಂದ್ಲಾಜೆ ಪಂಡ್ಯರ ಹಿಂದೂ ಯುವಕರನ್ನ ಕೊಲೆ ಮಾಡ್ತಿದ್ದಾರೆ. ಅವರ ಮಾನಸಿಕತೆಯನ್ನು ನಮಗೆ ಅರ್ಥ ಆಗ್ತಿಲ್ಲ. ಆದರೆ ಈ ಮಾನಸಿಕತೆಯನ್ನು ಕಂಟ್ರೋಲ್ ಮಾಡಬೇಕು, ಇದಕ್ಕೆ ಒಂದು ಸರಿಯಾದ ರೀತಿ ಶಿಕ್ಷೆ ಕೊಡಬೇಕು ಅಂದರೆ ಇವತ್ತು ಪ್ರವೀಣನನ್ನು ಕೊಲೆ ಮಾಡಿದಂಥವರನ್ನು ಹಿಡಿಬೇಕು, ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು. ಮೊದಲ ದಿನದಲ್ಲೇ ಇದನ್ನು NIAಗೆ ಕೊಡಬೇಕನ್ನುವಂಥ ಆಗ್ರಹ ಇತ್ತು. ಕೇಂದ್ರದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ತಕ್ಷಣ ಇದನ್ನು NIAಗೆ ಕೊಡುವಂಥದ್ದು ಮತ್ತು ಅದರ ಮೂಲಕ ತನಿಖೆ ಆಗುವಂಥದ್ದು ನಡೀತಾ ಇದೆ. ಅಪರಾಧಿಗಳ ಬಂಧನ ಕೂಡ ಆಗ್ತಾ ಇದೆ. ಇದರ ಹಿಂದೆ ಇರುವಂಥ ಶಕ್ತಿ ಯಾರು, ಅವರಿಗೆ ಕುಮ್ಮಕ್ಕು ಕೊಟ್ಟಂಥವ್ರು ಯಾರು,
ಇವರಿಗೆ ಫೈನಾನ್ಸ್ ಮಾಡಿದಂಥವ್ರು ಯಾರು, ಅವರು ಕೊಲೆ ಮಾಡಿದ ನಂತರ ಅವರಿಗೆ ರಕ್ಷಣೆ ಕೊಟ್ಟಂಥವ್ರು ಯಾರು, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗಬೇಕು. ತನಿಖೆ ಆಗ್ತಾ ಇದೆ. ಆಜಾದಿ ಕಾ ಅಮೃತ ಮಹೋತ್ಸವ ಲೆಕ್ಕೊಡು ಶನಿವಾರದ್ದು ಹರ್ ಘರ್ ತಿರಂಗ ಅಭಿಯಾನ ಶುರುವಾತಂಡು. ಕುಡ್ಡಡ್ಲ ಈ ಬಗೆಟ್ ಗೌಜಿ ನೆಲೆ ಉರ್ದುಂಡು ದಕ್ಷಿಣ ಕನ್ನಡ ಜಿಲ್ಲಾ ಕರ್ಪಿಲ್ದ ವಸತಿ ಗೃಹದ ಜಾಲಡ್ ಜಿಲ್ಲಾ ಕರ್ಪಿಲ್ದ ಜೈಲರ್ ಚೆನ್ನಮ್ಮ ಬಿದಿರಿ ರಾಷ್ಟ್ರ ಬಾವುಟ ಏರಾಯರು. ಆಜಾದಿ ಅಮೃತ ಮಹೋತ್ಸವ ಲೆಕ್ಕೊಡು ಶನಿವಾರದ್ದು ಹರ್ ಘರ್ ತಿರಂಗ ಅಭಿಯಾನ ಶುರುವಾತಂಡ. ಕುಡ್ಲಡ್ಲ ಈ ಬಗೆಟ್ ಗೌಜಿ ನೆಲೆ ಉರ್ದುಂಡು ದಕ್ಷಿಣ ಕನ್ನಡ ಜಿಲ್ಲಾ ಕರ್ಪಿಲ್ದ ವಸತಿ ಗೃಹದ ಜಾಲ್ಡ್ ಶನಿವಾರ ಕಾಂಡ ರಾಷ್ಟ್ರ ಬಾವುಟ ಏರಾಯರೆ ಅಟ್ಟಣೆ ಆದಿತ್ತಂಡ. ಜಿಲ್ಲಾ ಕರ್ಪಿಲ್ದ ಜೈಲರ್ ಚೆನ್ನಮ್ಮ ಬಿದ್ರಿ ರಾಷ್ಟ್ರ ಬಾವುಟ ಏರಾಯರ. ವಸಂತ ಪ್ರಭು ಕಾರ್ಲ, ದಯಾನಂದರಾವ್ ಕಾವೂರು, ಜೈಲ್ದ ಮುಖ್ಯಸ್ಥರು ಬಿಟಿ ಓಬಳೇಶಪ್ಪ, ಸಹಾಯಕ ಮುಖ್ಯಸ್ಥರು ರಾಜೇಂದ್ರ ಕೋರ್ಪಡೆ, ಜೈಲಡ್ ಬೇಲಮಲ್ಪನ ಕ್ಲುಬಕ ವಸತಿ ಗೃಹದಕ್ಲು ಪಾಲ್ಗೊಂಡಿರ. ಈ ಸ್ವಾತಂತ್ರ್ಯ ಸಿಗಬೇಕಂದ್ರೆ ಎಷ್ಟೆಷ್ಟು ಮಹನೀಯರು ಬಹಳ ಕಷ್ಟಪಟ್ಟಿದ್ದಾರೆ, ಅದ್ರ ಬಗ್ಗೆ ನಮಗೆಲ್ಲ ಗೊತ್ತು. ಯಾಕಂದರೆ ನಾವು ಬೆಳೆದಂಥ, ನಾವು ತಿನ್ನುವಂಥ ನಮ್ಮ ಸಂಪತ್ತನ್ನು ಅವರು ತಮ್ಮ ಬೇರೆ ದೇಶದವ್ರು ಬಂದು ಇಲ್ಲಿ ಆಳಿ, ಬ್ರಿಟಿಷರು ಆಳಿ ತಮ್ಮ ದೇಶವನ್ನು ಅವರು ಬೆಳೆಸ್ಕೊಂಡ್ರು. ಇಷ್ಟೆಲ್ಲ ಇವರು ಕಷ್ಟಪಟ್ಟು ನಮ್ಮ ಮಹಾತ್ಮ ಗಾಂಧೀಜಿ ಆಗಲಿ, ಜವಾಹರ್ಲಾಲ್ ನೆಹರು ಆಗಲಿ, ಇನ್ನಿತರ ಎಲ್ಲರೂ ಇಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹಿಂಸೆ ಮಾಡದೇ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟರು, ಹೋರಾಡಿ. ಅದನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮ ಒಂದು ಕರ್ತವ್ಯ ಅಂತ ಹೇಳಿ ಕುಡ್ಲದ ಸುತ್ತಮುತ್ತಲು ಓಲು ತುಂಡಲ ಅವಲು ತ್ರಿವರ್ಣ ಬಾವುಟ ಮೇಲ್ಕೊಂಡುಂಡು. ಆಗಸ್ಟ್ 13 17 ಮುಟ್ಟ ಆಜಾದಿ ಕಾ ಅಮೃತ ಮಹೋತ್ಸವನು ಮಾತೆರ್ಲ ಆಚರಣೆ ಮಲ್ಪಡೊಂದು ಹರ್ ಘರ್ ತಿರಂಗ ಅಭಿಯಾನಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲನೆ ಕೊಡ್ತೀರ. ಕುಡ್ಲ ಮಹಾನಗರ ಪಾಲಿಕೆಲ ವಿಶೇಷ ಸಿಂಗಾರಾದಿತ್ತದ ವಿಶೇಷ ಕಾರ್ಯಕ್ರಮ ಪಾಡೊಂದಿರ. ಮಾತಾ ಪಶು ಸಂಗೋಪನಾ ಇಲಾಖೆ ಸರ್ಕಾರಿ ಆಫೀಸ್ ಇಲ್ಲು ಅಪಾರ್ಟ್ಮೆಂಟ್ಲೆಡ್ ಶನಿವಾರ ಕಾಂಡಿಡ್ದೆ ರಾಷ್ಟ್ರ ಬಾವುಟ ತೋಜೊಂದುಂಡು. ಹ್ಯುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ ಕಂಪನಿ ಟಕ್ಸನ್ ಶ್ರೇಣಿದ ಹೊಸ ಆವೃತ್ತಿದ ಹುಂಡೈ ಆಲ್ ನ್ಯೂ ಟಕ್ಸನ್ ಕಾರನ್ನು ಪೊಲಬು ಮಲ್ತದಿತ್ತದು. ಅವೇನು ಕುಡ್ಲದ ಕುಂಟಿಕಾನಡು ಉಪ್ಪುನ ಅದ್ವೈತ್ ಹುಂಡೈ ಶೋರೂಮ್ಡು ಮಾರ್ಕೆಟ್ಗೆ ಬಿಡುಗಡೆ ಮಲ್ಪುನ ಲೇಸ್ ಶುಕ್ರವಾರ ಬಯ್ಯಗ ನಡೆತದಂಡು. ಹುಂಡೈ ಮೋಟಾರ್ ಇಂಡಿಯಾ ಲಿಮಿಟೆಡ್ ಕಂಪನಿ ಟಕ್ಸನ್ ಶ್ರೇಣಿದ ಹೊಸ ಆವೃತ್ತಿದ ಹುಂಡೈ ಆಲ್ ನ್ಯೂ ಟಕ್ಸನ್ ಕಾರ್ನ ಪೊಲಬ್ ಮಲ್ತದಿತ್ತದ. ಅವೇನು ಕುಡ್ಲದ ಕುಂಟಿಕಾನಡುಪ್ಪುನ ಅದ್ವೈತ್ ಹುಂಡೈ ಶೋರೂಮ್ಡ್ ಮಾರ್ಕೆಟ್ಗೆ ಬಿಡುಗಡೆ ಮಲ್ಪುನ ಲೇಸ್ ಶುಕ್ರವಾರ ಬಯ್ಯಗ ನಡೆತದ. ಕಾರ್ಯಕ್ರಮಟ್ಟು ಪಾಲ್ದಿತ್ತೊನ್ನ ಬಿನ್ನೆರು ತುಡಾರ ಪುಲ್ಪತ್ತಾದ ಕಾರ್ಯಕ್ರಮ ಉದಿಪನ ಮಂತ್ಯರ. ಸಿನಿಮಾ ನಟೆ ರಾಜ್ ದೀಪಕ್ ಶೆಟ್ಟಿ ಪಾತಿರ್ದು ಸ್ಮಾರ್ಟ್ ಸಿಟಿ ಆದ ಅಭಿವೃದ್ಧಿ ಆವಂದುಪ್ಪನ ಕುಡ್ಲಾಡ್ ಮಾರ್ಗಬೊಕ್ಕ ಬೇತ ಸೌಕರ್ಯಲು ಸೃಷ್ಟಿಯಾವೊಂದುಂಡು. ಒಂದು ಇತ್ತದ ಕಾರ್ಲಿನ ಸಂಚಾರಗೂ ಅನುಕೂಲವಾದ ಹೊಂದುದುಂಡೊಂದು ಪಂಡಿನ ಆರು ಸಂಸ್ಥೆಗೆ ಎಡ್ಡೆಪ್ಪೇಕೇರ. Beautiful occasion and congratulations to the management as well as the first few customers who have booked this awesome premium SUV Tucson. I'm sure you guys will enjoy it. As far as the Mangaluru roads will also be getting better, I hope, so that we can truly enjoy the ride on these amazing luxury cars. I know, I will not keep it long, I'll keep it short. I know you guys are tired. And once again, a beautiful experiment in a Telugu movie, a superhuman movie titled Hanuman is going to release soon. I request all of you guys to please watch it.
ಬಿನ್ನಿರು ಒಟ್ಟು ಸೇರ್ದು ಹೊಸ ಹೊಂಡೆ ಅಲ್ನ್ಯೂ ಟಕ್ಸನ್ ಕಾರನ್ನು ಬಿಡುಗಡೆ ಮಾಡ್ತಾರ. ರಾಜದೀಪಕ್ ಶೆಟ್ಟಿಯರ್ನ ಬಿಡದಿ ಸೋನಿಯಾ ರಾಜ್ ಉದ್ಯಮಿ ಬೊಕ್ಕ ಬಾಲಾಜಿ ಸಮೂಹ ಸಂಸ್ಥೆಲನ ಯಜಮಾನಿರ ಕೆ ವಿಶ್ವನಾಥ ಪ್ರಭು ಬೊಕ್ಕ ರಾಜಶ್ರೀ ವಿಶ್ವನಾಥ ಪ್ರಭು ಬಿನ್ನಿರಾದಿತ್ತದ ಎಡ್ಡೆಪ್ಪು ಬೇಕಿಯರ. ಹಿಂಡೈ ಟೆಕ್ಷನ್ ಕಾರನ್ನು ಸುರುತ ಸರ್ತಿ 2 ಸರ್ತ 4 ಕೊಲಬ್ ಮತದಂಡ ಇತ್ತೆ 18 ವರ್ಷದ ಬೊಕ್ಕ ಹೊಸ ಹಿಂಡೈ ಅಲ್ನ್ಯೂ ಟೆಕ್ಷನ್ ಕಾರ್ನ ಬಿಡುಗಡೆ ಮಲ್ತದಂಡ. ಇಂದ್ರಿಯ ಸ್ಪೋರ್ಟಿನೆಸ್ ಪರಿಕಲ್ಪನದ ಮಿತ್ತ ಹೈಟೆಕ್ ಬೊಕ್ಕ ಹೊಸತಾದಿಂದನ ವಿನ್ಯಾಸ ಮಲ್ತದಂಡ. ಪೆಟ್ರೋಲ್ ಬೊಕ್ಕ ಡೀಸೆಲ್ 2 ನಮೂನೆಡು ಈ ಕಾರ್ ತೆಕ್ಕೊಂಡು. ಅದ್ವೈತ್ ಹುಂಡೈ ಶೋರೂಮ್ ಕುಡ್ಲಾ ಕ್ಲಸ್ಟರ್ ಮುಖ್ಯಸ್ಥರು ಶಶಿಕಾಂತ ಶೆಟ್ಟಿ, ಶಿವಪ್ರಸಾದ್, ಸುಪ್ರೀಂ ಪೂಜಾರಿ, ಸುಧಾಕರ್, ರಾಜೇಶ್ ಉಳ್ಳಾಲ, ಮೀನಾ ರೇಖೋ, ಹರ್ಷರಾಜ್, ಪ್ರೀತಮ್ ಪಾಲ್ಗೊಂಡಿರ. ಲಿಯಾನಾ ಅರಾನಾ ಕಾರ್ಯಕ್ರಮ ಸುಧಾರ್ಥದ ಕಾರದ ಇಸೇಸತಲೆನ ತಿರಿಪಯ್ಯರ. ಕುಡ್ಲ ಕುದ್ರೋಳಿದ ನಾರಾಯಣಗುರು ಕಾಲೇಜಿಡ್ ಶನಿವಾರ ಕಂಡೆ ವಿದ್ಯಾರ್ಥಿ ಸಂಘದ ಉದಿಪನ ಬುಕ್ಕ ಸ್ವತಂತ್ರದ ಅಮೃತ ಮಹೋತ್ಸವ ಸಂಭ್ರಮಾಚರಣೆದ ಉದಿಪನಾಂಡ್. ಕುಡ್ಲ ನಗರದ ಟ್ರಾಫಿಕ್ ಎಸಿಪಿ ಶ್ರೀಮತಿ ಗೀತಾ ಕುಲಕರ್ಣಿ ವಿದ್ಯಾರ್ಥಿ ಸಂಘ ಬುಕ್ಕ ಸ್ವತಂತ್ರದ ಅಮೃತ ಮಹೋತ್ಸವ ಸಂಭ್ರಮಾಚರಣೆ ಉದಿಪನ ಮಲ್ತಿರು. ಕುಡ್ಲ ಕುದ್ರೋಳಿದ ನಾರಾಯಣಗುರು ಕಾಲೇಜು ಶನಿವಾರ ಕಾಂಡೆ ವಿದ್ಯಾರ್ಥಿ ಸಂಘದ ಉದಿಪನ ಬಕ ಸ್ವತಂತ್ರದ ಅಮೃತ ಮಹೋತ್ಸವ ಸಂಭ್ರಮಾಚರಣೆದ ಉದಿಪನ ಕಾರ್ಯಕ್ರಮ ದೀದಿತ್ತೇರ. ಪ್ರಿನ್ಸಿಪಾಲರು ಶ್ರೀಮತಿ ರೇಣುಕಾ ಅರುಣ್ ಎತ್ಕೊಂಡಿರ. ನಾರಾಯಣಗುರು ಬರು ಸಂಸ್ಥೆಲ ಗುರು ಕಾರ್ಯರ ನವೀನ್ ಚಂದ್ರ ಡಿ ಸುವರ್ಣ ಗುರು ಕಾರ್ಮೆಡ್. ಕುಡ್ಲ ನಗರದ ಟ್ರಾಫಿಕ್ ಎಸಿಪಿ ಶ್ರೀಮತಿ ಗೀತಾ ಕುಲಕರ್ಣಿ ವಿದ್ಯಾರ್ಥಿ ಸಂಘ ಬಕ ಸ್ವತಂತ್ರದ ಅಮೃತ ಮಹೋತ್ಸವ ಸಂಭ್ರಮಾಚರಣೆದ ಉದಿಪನ ಮಲ್ತೇರ. ವಿದ್ಯಾರ್ಥಿ ಕ್ಷೇಮ ಪಾಲಕರು ಕೇಶವ ಬಂಗ್ಯರಬಿ ಸ್ವತಂತ್ರದ ಅಮೃತ ಮಹೋತ್ಸವ ಬಗೆಟ್ ಪಾತಿರ್ದ ಸ್ವತಂತ್ರ ಪರಂಬಾಟದ ಆ ಕಾಲನು ಕುಡರ ನೆಂಪು ಮಲ್ಪಲಿಯ ನಮ್ಮ ಕುಡ್ಲ ಸ್ವತಂತ್ರ ಪರಂಬಾಟುಗು ಸ್ವತಂತ್ರ ಯತ್ನ ಭೂಮಿ ದಂಚ ಇತ್ತಿನವು ಹೆಚ್ಚಿನಕ್ಲೆ ಗೊತ್ತಿಜ್ಜಿ 1948 ಉಳ್ಳಾಲಗು ಬತ್ತಿನ ಹಬ್ಬಕ್ಕ ಪೋರ್ಚುಗೀಸರಿಗೆ ಎದುರಾದ ಸ್ವತಂತ್ರ ಪರಂಬಾಟ ಮಂತಿನಾರ. ಪೋರ್ಚುಗೀಸರಿಗೆ ಕಪ್ಪ ಕೊರ್ಪುಜಿಂದ ಇರುವ ವರ್ಷ ಅಕ್ಲಿಗ ದುಸ್ವಪ್ನ ಆದ ಬರೆಲ್ಪಾಯಿನಾರ್ ಅಬ್ಬಕ್ಕನ ಬದುಕದಂಚಿವರ ಕಣ್ಣು ಪಾಡುಲಿಯ. ಕುಡ್ಲದ ಕೇಂದ್ರ ಮೈದಾನ ಆದಿತ್ಯನ ನೆಹರು ಮೈದಾನಗೂ ನೆಹರು ಬತ್ತಿ ಬೊಕ್ಕ ಆ ಪುದರ್ ಬತ್ತಂಡ್ 1920 ಬೊಕ್ಕ 1934 ಮಹಾತ್ಮ ಗಾಂಧೀಜಿಯರ್ ಬತ್ತದ ಸ್ವತಂತ್ರ ಪರಂಬಾಟದ ಬಗೆಟ್ ಭಾಷಣ ಮಲ್ತಿನ ಕೇಂದ್ರ ಮೈದಾನ ಕುಡ್ಲಡುಂಡು ಪನ್ಪಿನವು ನಂಕ್ ಪೆರ್ಮೆದ ಸಂಗತಿಯಿಂದ ಕೇಶವ ಬಂಗ್ಯರ ಪಂಡ್ಯರ. ಸ್ವಾತಂತ್ರ್ಯದ ಯಜ್ಞಕ್ಕೆ ಭೂಮಿಕೆಯನ್ನು ಕೊಟ್ಟ ಈ ನೆಲದ ಅತ್ಯಂತ ಪಾವನೀಯವಾದ ಧನ್ಯವಾದಂಥ ನೆಲ ಮಂಗಳೂರು ಅನ್ನೋದು ನಮ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ. ಇನ್ನೇನು ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವೇ ಆಗಲಿಲ್ಲ. 15ನೇ ಶತಮಾನದ ಕೊನೆಯಲ್ಲಿ 1546ರಲ್ಲಿ ಉಳ್ಳಾಲಕ್ಕೆ ಮಂಗಳೂರಿಗೆ ಸೊಸೆಯಾಗಿ ಬಂದವಳು ಉಳ್ಳಾಲವನ್ನು ಕೇಂದ್ರವಾಗಿರಿಸಿಕೊಂಡಂತ ಅಬ್ಬಕ್ಕ ಒಂದು ಹಂತದಲ್ಲಿ ತನ್ನ ಗಂಡನ ಅಳಿಯ, ಗಂಡನ ಮನೆಯವರು ತಿರುಗಿ ಬಿದ್ದಾಗಲೂ ಪೋರ್ಚುಗೀಸರಿಗೆ ಕಪ್ಪಾಕೊಡುವುದಿಲ್ಲ, ಇದು ಈ ನೆಲದ ತಾಕತ್ತು, ಈ ನೆಲದ ಅಸ್ಮಿತತೆ ಅಂತ ಭಾವಿಸಿಕೊಂಡು 3 ಶತಮಾನಗಳ ಕಾಲ ಇಡೀ ಯುರೋಪ್ ಖಂಡವನ್ನು ನೌಕಾದಳದ ಮುಖೇನವಾಗಿ ಕಂಟ್ರೋಲ್ ಮಾಡಿದಂತ ಪೋರ್ಚುಗೀಸರಿಗೆ 20 ವರ್ಷಗಳ ಕಾಲ ದುಸ್ವಪ್ನವಾಗಿ ಕಾಡಿದವಳು ಅಬ್ಬಕ್ಕ. ವೆಲ್ಲಾಕ್ ಜಿಲ್ಲಾ ಆಸ್ಪತ್ರೆದ ಮೂತ್ರರೋಗ ತಜ್ಞರು ಡಾಕ್ಟರ್ ಸದಾನಂದ ಪೂಜಾರಿ ಮಲ್ಲಬಿನ್ನರದು ಪಾಲ್ಗೊಂಡಿರ. ವಿದ್ಯಾರ್ಥಿ ಸಂಘದ ನಾಯಕಿ ಲವಿತ್ ಕೆ ಸುವರ್ಣ, ಪ್ರಧಾನ ಕಾರ್ಯಂತರ ಸಂಗಪ್ಪ ಪರಸಪ್ಪ ಗುಡೇದ,
ಜತೆ ಕಾರ್ಯಂತಿರ ನಾಗಮ್ಮ ಮೇಟಿ ಪಾದೆತೊಂಡಿರ. ಅನುದಾನಿತ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆ ಬಜಪೆದ ಪರಿಸರ ಸಂಘದ ನಿಲೆಟ್ ಶುಕ್ರವಾರ 10ನೇ ಕ್ಲಾಸ್ ಜೋಕ್ಲಿನ ಪ್ರತಿಭಾ ದಿನ ಬರವುದ ಬಂಡ ಸಾಲಿಡ್ ಆಟಿಡೊಂಜಿ ದಿನ ಬೊಕ್ಕ ವನ ಮಹೋತ್ಸವ ಕಾರ್ಯಕ್ರಮ ಅಟ್ಟನೆ ಮಲ್ತದಿತ್ತಿರು. ಧರ್ಮಗುರು ರೊನಾಲ್ಡ್ ಮಸ್ಕರೇನಸ್ ಕಾರ್ಯಕ್ರಮ ಉದಿಪನ ಮಲ್ತಿರು. ಅನುದಾನಿತ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆ ಬಜಪೆದ ಪರಿಸರದ ಸಂಘದ ನಿಲೆಟ್ ಶುಕ್ರವಾರ 10ನೇ ಕ್ಲಾಸ್ ಜೋಕ್ಲಿನ ಪ್ರತಿಭಾ ದಿನ ಬರವುದ ಬಂಡ ಸಾಲಿಡ್ ಆಟಿಡೊಂಜಿ ದಿನ ಬೊಕ್ಕ ವನ ಮಹೋತ್ಸವ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ. ಬೆಥಾನಿ ವಿದ್ಯಾಸಂಸ್ಥೆ ಕುಡ್ಲ ಪ್ರಾಂತ್ಯದ ಅಧಿಕಾರಿ ಭಗಿನಿ ಸಿಸಿಲಿಯಾ ಬಿಎಸ್ ಗುರ್ಕಾರ್ಮಿಡ್ ಬಜ್ಪೆ ಸೈಂಟ್ ಜೋಸೆಫ್ ದೇವಾಲಯದ ಧರ್ಮಗುರು ರೊನಾಲ್ಡ್ ಮಸ್ಕರನಸ್ ಕಾರ್ಯಕ್ರಮ ಉದಿಪನ ಮಲ್ತಿರ. ರೊನಾಲ್ಡ್ ಮಸ್ಕರೋನಸ್ ಪಾತೆರ್ದು ಇತ್ತೆ ಸೊನ್ಪತ್ತ 80% ಮಾರ್ಗದಿಪ್ಪನಕ್ಲು ಹೆಚ್ಚಾತಿರ ಅಂಚಾದ ಅವಕಾಶಲು ತಿಕ್ಕುಜಿ ಅವಕಾಶಲೆ ನಮ್ಮ ಸೃಷ್ಟಿ ಮಲ್ಪಡು ಅವು ನಮ್ಮ ಕಾರ್ದಡೆ ಬರ್ಪುಜಿ ಬದುಕಡು ಮಿತ್ತುವತ್ತಿ ಬೊಕ್ಕ ಮೌಲ್ಯಾಧಾರದ ಬರವು ಕಲ್ಪಲೆ ಇಚ್ಚಂಡ ಬದುಕನ್ನು ಕಳೆವನುವರಂದು ಅರುಜೋಕ್ಲೆ ಪಂಡೆರ. ಅವಕಾಶಗಳನ್ನು ಹುಡುಕಿ ಹೋಗುವಾಗ ಅವಕಾಶಗಳು ಸಿಗುತ್ತಿದ್ದವು. ಆದರೆ ಇವತ್ತಿನ ಕಾಲದಲ್ಲಿ ಅವಕಾಶ ಸಿಗುವುದಿಲ್ಲ. ಎಲ್ಲರೂ ಕಲಿಯುತ್ತಾರೆ, ಎಲ್ಲರೂ 90%ಗಿಂತ ಜಾಸ್ತಿ ತೆಗೆಯುತ್ತಾರೆ. ಆದ್ದರಿಂದ ಅವಕಾಶಗಳು ಸಿಗುವುದು ಕಷ್ಟ. 10 ಜಾಬ್ಸ್ ಇದ್ರೆ 100-200 ಅಪ್ಲಿಕೇಶನ್ ಬರ್ತದೆ, ಯಾರಿಗೆ ಅಂದು ಕೊಡುವುದು? ಆದ್ದರಿಂದ ಒಂದು ವಿಷಯ ಗಮನದಲ್ಲಿಡಿ, ಅವಕಾಶಗಳನ್ನು ಸೃಷ್ಟಿಸಬೇಕು. ಅವಕಾಶಗಳನ್ನು ನಾವು ಸೃಷ್ಟಿಸಬೇಕು, ಇಲ್ಲದಿದ್ದರೆ ನಮಗೆ ಅವಕಾಶಗಳು ನಮ್ಮ ಕಾಲಿನ ಬುಡಕ್ಕೆ ಬರುವುದಿಲ್ಲ. ಹುಡುಕಿಕೊಂಡು ಹೋದರೂ ಸಿಗುವುದಿಲ್ಲ, ಇನ್ನೊಬ್ಬರು ಅದನ್ನು ಪಡೆಯುತ್ತಾನೆ. ಪರಮಾತ್ಮನ ಆಶೀರ್ವಾದವನ್ನು ನಿಮ್ಮ ಮೇಲೆ ಬಿಡುತ್ತೇನೆ. ಜೀವನದಲ್ಲಿ ಬೆಳೆದು ದೊಡ್ಡವರಾಗುವಾಗ ಮೌಲ್ಯಭರಿತ ಶಿಕ್ಷಣವನ್ನು ಕಲಿಯಿರಿ. ವಿದ್ಯಾಭ್ಯಾಸ, ಪುಸ್ತಕದ ವಿದ್ಯಾಭ್ಯಾಸ ಬೇಕು ನಮಗೆ, ಬೇಡ ಅಂತ ಹೇಳುವುದಿಲ್ಲ ನಾನು, ಖಂಡಿತವಾಗಿಯೂ ನಮಗೆ ಬೇಕು ಮೌಲ್ಯಭರಿತ ಶಿಕ್ಷಣ. ಬರವು ಕಲ್ಪನಾರಾದ ಸೇವೆ ಅಕೇರಿಯಾತಿನ ಹಾಸ್ಯ ಸಾಹಿತಿ ರಾಮ್ ಎಲ್ಲಂಗಳ ತುಳುನಾಡ ಸಂಸ್ಕೃತಿ ಆಟಿದ ದಿನದ ಮಹತ್ವ ಬಗೆಟ್ಟು ಉಪನ್ಯಾಸ ಕುರಿತು ಆಟಿಡ್ ಅಟ್ಟೊಡಿತ್ತಿನ ಮಾತಾ ಸುತ್ತಲು ಮುಗಿದ ಖಾಲಿಯಾಪುಂಡು ಅಪಗ ಅಟ್ಟ ಅಡಿಪುಯರ ಒಂದಕ್ಕೆ ಆಟಿ ಪಿದೈ ಪಾಡ್ನಿ ಪಂದ್ಯರ. ಇತ್ತೆದ ನಮ್ಮ ಸ್ವಚ್ಛತಾ ಅಭಿಯಾನನು ದುಂಬೆ ಹಿರಿಯಕ್ಲು ಮಲ್ತದಿತ್ತೆರ. ತುಳುನಾಡದ ಮಾತಾ ಸಂಗತಿಲ ಆಷಾಢದ ಆಚರಣೆ ಉಪನೇನು ತೆರೆಯೋನಲ್ಲಿ ಪಂಡದಾರ್ ಪಂಡ್ಯರ. ಸ್ವಚ್ಛತೆಯ ಜಯಂತಿ ನಾವು ಇವತ್ತು ಹೇಳ್ತೇವೆ, ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಆದರೆ ಈ ಸ್ವಚ್ಛತೆಯ ಪರಿಕಲ್ಪನೆ ನಾವು ಇದರ ಹಿಂದೆ ನಮ್ಮ ಹಿರಿಯರು ಹೇಳಿ ಹೋಗಿದ್ದಾರೆ. ತುಳುನಾಡಲ್ಲಿ ಆ ಸ್ವಚ್ಛತೆಗೆ ಒಂದು ಕಾರ್ಯಕ್ರಮ ಇದೆ, ಅದೇ ಈಗ ಅಟ್ಟಾಡಿಸುವಂಥ ಕಾರ್ಯಕ್ರಮ. ಉಡುಪಿಯಲ್ಲಿ ಇದಕ್ಕೆ ಒಂದು ಧಾರ್ಮಿಕ ಲೇಪನ ಕೊಟ್ಟು ಅದನ್ನು ಊರ್ಧ್ವಾರ್ಚನೆ ಎಂಬ ಹೆಸರಲ್ಲಿ ಕರೀತಾರೆ. ಈಗ ಶಾಲೆಯು ಕೂಡ ಈ ಆಚರಣೆ ಬಂದದ್ದು ಒಳ್ಳೆಯ ಒಂದು ಬೆಳವಣಿಗೆ. ಇದರ ಮಹತ್ವಕ್ಕೆ ಸಾಕ್ಷಿ. ನಮ್ಮ ಉದ್ದೇಶ ಏನಂತೇಳಿದರೆ, ಎಲ್ಲರೂ ಹಿತವನ್ನು ಕಾಣಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಇದರ ಜೊತೆಯಲ್ಲಿ ನಾಗಾರಾಧನೆ, ಭೂತಾರಾಧನೆ ಇತ್ಯಾದೆಲ್ಲ ನಮ್ಮ ತುಳುನಾಡಿನ ಸಂಸ್ಕೃತಿಯಲ್ಲಿ ಬರುವಂಥದ್ದು. ಇಷ್ಟೆಲ್ಲವನ್ನು ಪರಿಚಯ ಮಾಡಿಕೊಂಡ್ರೆ ನಾವು ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಪ್ರತ್ಯೇಕ ಮಾತಾಡಬೇಕಾಗಿಲ್ಲ. ಎಲ್ಲವೂ ಕೂಡ ಒಂದೇ ಒಂದು ತಿಂಗಳ ಆಚರಣೆಯಲ್ಲಿ ಅಡಕವಾಗಿದೆ, ಅದನ್ನು ಮಡುಗಟ್ಟಿದೆ, ಅದನ್ನು ಅರ್ಥ ಮಾಡಿಕೊಳ್ಳಿ. ದಿವ್ಯ ರೂಪ ಕನ್ಸ್ಟ್ರಕ್ಷನ್ ದ ಯಾದವ ಕೋಟ್ಯನ್ ಕನ್ನಿಕಾ ನಿಲಯ ಪೆರ್ಮುದೆ ಬೊಕ್ಕ ಅರೆನ ಬುಡಿದಿಗ್ ತಮ್ಮನದ ಮರ್ಯಾದೆ ಮಲ್ತೆರ. ಬೆಥಾನಿ ಕನ್ಯಾ ಮಠಟು 25 ವರ್ಷ ಕನ್ಯಾಸ್ತ್ರೀಯಾದ ದೀಕ್ಷಿತ ತೊಂದಿನ ಬಜಪೆದ ಅನುದಾನಿತ ಹೋಲಿ ಫ್ಯಾಮಿಲಿ ಶಾಲೆದ ಮುಖ್ಯೋಪಾಧ್ಯಾಯರು ಸಿಂಥಿಯಾ ಬಿಎಸ್ರೆಗ್ ತಮ್ಮನದ ಮರ್ಯಾದೆ ಮಲ್ತೆರ. ಶಾಲೆದ ಶಿಕ್ಷಕ ರಕ್ಷಕ ಸಂಘದ ಒತ್ತುಗುರ್ಕಾರ್ತಿ ಶ್ರೀಮತಿ ಯೋಗಿನಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಆಫೀಸ್ ಕುಡ್ಲ ಬಡಕಾಯಿ ವಲಯದ ಶಿಕ್ಷಣ ಸಂಯೋಜಕರು ಶ್ರೀಮತಿ ಲಲಿತಾ ಬಿರಾವ್, ಬಡಗೈಕಾರ್ ಕ್ಲಸ್ಟರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀಮತಿ ವಿನೋದ ಅಮೀನ್ ಪಾಲ್ಗೊಂಡರ. ಲಿಟ್ಲ್ ಫ್ಲವರ್ ಹಿರಿಯ ಪ್ರಾಥಮಿಕ ಶಾಲೆದ ಮುಖ್ಯೋಪಾಧ್ಯಾಯರು ಭಗಿನಿ ಪ್ರಿಫಿಲ್ಡಾ ಬಿಎಸ್, ಬೆಥಾನಿ ಆಂಗ್ಲ ಮಾಧ್ಯಮ ಶಾಲೆದ ಬಜ್ಪೆದ ಮುಖ್ಯೋಪಾಧ್ಯಾಯರು ಭಗಿನಿ ಪ್ರಮೀಳಾ ಮಸ್ಕರೆನಸ್, ಬರವು ಕಲ್ಪವನ ಪ್ರಶಾಂತ, ಶ್ರೀಮತಿ ಯಶೋಧ, ಶ್ರೀಮತಿ ಗೀತಾಂಬ, ಶ್ರೀಮತಿ ಅರ್ಪಿತಾ, ಭಗಿನಿ ಜೆಸ್ಸಿ ಪ್ರೇಮ, ಶ್ರೀಮತಿ ರೇಣುಕಾ ಒಟ್ಟುಗಿತ್ತೆರ. ಬರವು ಕಲ್ಪವನ ವಾಸುದೇವರಾವ್ ಕುಡುಪುಬಕ 10ನೇ ಕ್ಲಾಸ್ ಕಲ್ಪನ ಅಫೀಸ ಕಾರ್ಯಕ್ರಮ ಸುಧಾರ್ಥ ಕುರಿಯರ.
ಕನ್ನಡ ವಿಭಾಗದ ಬರವು ಕಲ್ಪಾವನ ಶ್ರೀಮತಿ ಲಿಲ್ಲಿ ಮಿನೇಜರ್ ಸೊಲ್ಮೆ ಸಂದಾಯರ್ ಇರುವ ಬಗೆತ ತನಸ್ಲನ ಆಟಿ ಅಟಿಲ್ ಅರಗಣತ ವನಸ ಅಟ್ಟಣೆ ಮಲ್ತಿತ್ತರ. ಸ್ವತಂತ್ರ ಅಮೃತ ಮಹೋತ್ಸವ ಪುದರಡು ಶಾಸಕರು ಹರೀಶ್ ಪೂಂಜಾ ವೈನ್ ಬೇರದಕಲು ಸರ್ಕಾರಿ ಅಧಿಕಾರಿಗಳು ಬೊಕ ಬೇತೆ ಬೇತೆ ಗುತ್ತಿಗೆದಾರರೆಡ್ದು ಕಾಸು ವಸೂಲು ಮಲ್ಪನ ಬಗೆಟ್ ತನಕ ದೂರಲು ಬೈದಂಡು ಅಂಚಾದ ತಾನು ಅರಣ್ಯಮಿತ್ತು ಆರೋಪ ಮಲ್ತದೆಂದು ಬೆಳ್ತಂಗಡಿದ ದುಂಬದ ಶಾಸಕರು ವಸಂತ ಬಂಗೇರ ಸುದ್ದಿಕೂಟಡು ಪಂತಿರು. ಬೆಳ್ತಂಗಡಿದ ದುಂಬುದ ಶಾಸಕರು ವಸಂತ ಬಂಗ್ಯರ ಸುದ್ದಿಕುಟ್ಟಡು ಪಾತಿರ್ದು ಅಮೃತ ಮಹೋತ್ಸವ ಪುದರ್ಡು ಶಾಸಕರು ಹರೀಶ್ ಪುಂಜ ವೈನ್ ಪೇರದಕ್ಲು ಸರ್ಕಾರಿ ಅಧಿಕಾರುలు ಒಕ್ಕ ಬೇತೆ ಬೇತೆ ಗುತ್ತಿಗೆದಾರರೆಡ್ದು ಕಾಸು ವಸೂಲ್ ಮಲ್ಪನ ಬಗೆಟ್ ತನಕ ದೂರಲು ಬೈದಂಡ ಅಂಚಾದ ತಾನ ಅರಣ್ಯಮಿತ್ತ ಆರೋಪ ಮಲ್ತದೆ ಎಂದು ಪಂಡ್ಯರ ಒಂಜೀತು ಪಣ ಕೊರಡು ಪನ್ಪನ ಪರ್ಮಾನ್ ಪಿದಡ್ಪಾದ ಹರೀಶ್ ಪುಂಜ ಹಫ್ತಾ ವಸೂಲುಗು ದುಂಬು ಪೈನ ಬಗೆಟ್ ತನಕ ಪಾಕ ದೂರು ಬೈದಂಡ ಸ್ವತಂತ್ರ ಅಮೃತ ಮಹೋತ್ಸವ ಪುದರ್ಡು ಈ ರೀತಿ ದಂಧೆಗೆ ಜತದ ತಾನು ಭ್ರಷ್ಟ ಶಾಸಕ ಪನ್ಪನವು ತಾಲೂಕದ ಜನಕ್ಲನ ಎದುರು ಪಿದೈ ಬೈತಡಂದು ವಸಂತ ಬಂಗ್ಯರ ಪಂಡ್ಯರ ಇತ್ತನೆ ಕಾಮಗಾರಿಲಿಗೆ 40% ಕಮಿಷನ್ ತಿಂದಿನ ಶಾಸಕರ್ನ ಈ ಹಫ್ತಾ ವಸೂಲುಗು ಏರ್ಲಾ ಪೋಡಿಪರೆ ಬಲ್ಲಿ ಒತ್ತಡ ಪಾಡ್ಯರಂಡ ಎನ್ನ ಗುಮನಗು ಕನಲೆಂದು ಆರ್ಕೆ ಮುಂಡ್ಯರ. ಶಾಸಕರು ಹರೀಶ್ ಪುಂಜ ಪಟ್ಟಿದಿನ ರಾಷ್ಟ್ರ ಬಾವುಟಲೆಡು ಒಡಕೊಂಡು ರಾಷ್ಟ್ರ ಬಾವುಟಗು ಅಪಮಾನ ಮಲ್ತಿದ್ಯರ. ರಾಷ್ಟ್ರ ಬಾವುಟಗು ಐತನೇ ಮರ್ಯಾದೆ ಉಂಡು ಸರಿಯಾಯಿನ ಆಕಾರದಂತಿನ ಅಶೋಕ ಚಕ್ರ ಓಲಾ ಉಪ್ಪುನ ಬಾವುಟ ಪಟ್ಟದು ಐತ ಮರ್ಯಾದೆ ದಿಪ್ಪುನ ಕೆಲಸನು ಶಾಸಕರ ಹರೀಶ್ ಪೂಂಜ ಮಲ್ತದೆರಂದು ವಸಂತ ಬಂಗ್ಯರ ದೂರಿಯರ. ವಕೀಲರು BM ಭಟ್, ಮನೋಹರ ಇಳಂತಿಲ, ಶೇಖರ ಲಾಯ್ಲ ಸುದ್ದಿ ಕೊಟ್ಟೊಡಿಕ್ತಾರ. ಈಗ ಕುಮ್ಕಿದ್ದು ವಿಚಾರ ಮಾತಾಡೋದಿಲ್ಲ, ಎಲ್ರಿಗೂ ಕುಮ್ಕಿಯನ್ನು ಮಾಡಿಕೊಡ್ತೇನೆ. ಈಗ ಮಾಡಿಕೊಡೋದು ಎಲ್ಲಿಂದ? 1 ಲಕ್ಷ 1 ಎಕರೆ ಕೊಡಬೇಕಾ? ಪೂಂಜರೆ ಮಾಧ್ಯಮದವ್ರು ನಾನು ದಯವಿಟ್ಟು ಕೇಳ್ತೇನೆ, ನಿಮ್ಮ ಕಿವಿಗೆ ಬಿದ್ದಿದೋ ಇಲ್ಲವೋ? ಮಾಧ್ಯಮದವರ ಕಿವಿಗೆ ಹರೀಶ್ ಪೂಂಜಾರವರು 1 ಎಕರೆಗೆ 1 ಲಕ್ಷ ರೂಪಾಯಿಯನ್ನು ಡಿಮ್ಯಾಂಡ್ ಮಾಡ್ತಾರೆ. ಶಕ್ತಿ ಕೇಂದ್ರದ ಅಧ್ಯಕ್ಷನ ಮುಖಾಂತರ ಸಂಬಂಧಪಟ್ಟ ನಮ್ಮ ಯಾರು DA ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳೋದು ವಿಚಾರ ತಮ್ಮ ಗಮನಕ್ಕೆ ಬಂದಿದೋ ಇಲ್ವೋ? ಬಂದಿರಬೇಕು ಅಂತ ನನ್ನ ಭಾವನೆ. ನಾನು ಅದನ್ನು ನೀವು ಉತ್ತರ ಕೊಡಬೇಕು ಅಂತ ಕೇಳ್ತಾ ಇಲ್ಲ. ಈ ರೀತಿ ಮಾಡಿ ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡ್ತೀರಾ? 94C ಮಂಜೂರು ಮಾಡ್ತೀರಾ? ಇದೆಲ್ಲ ಬೇಕಾ ಬಡವರಿಗೆ? ಆದರೆ ಬಡವರು ಏನು ಮಾಡ್ತಾರೆ? ಬ್ಯಾಂಕ್ನಲ್ಲಿ ಹೋಗಿ ಸಾಲ ಮಾಡಿ 1 ಲಕ್ಷ ಕೊಡಲಿಕ್ಕೆ ತಯಾರು ಮಾಡ್ತಾ ಇದ್ದಾರೆ. ಯಾರು? ಬಡವರು. ಅಷ್ಟು ಜಾಗ ಸಿಗ್ತದೆ ನನಗೆ, ಜಾಗ ನಾನು ಮಾಡಬೇಕು, ಅದಕ್ಕೆ ಕೋಟಿಗಟ್ಟಲೆ ನನಗೆ ಮತ್ತೆ ಮಾರಾಟ ಮಾಡಲಿಕ್ಕೆ ಆಗ್ತದೆ. ಇದನ್ನವರು ಶಕ್ತಿ ಕೇಂದ್ರದವರು ಹೇಳ್ತಾರೆ, ಸಂಬಂಧಪಟ್ಟ VA ಅವರು ಹೇಳ್ತಾರೆ, ಉಗ್ರಾಣಿಗಳು ಹೇಳ್ತಾರೆ, ಇದನ್ನು ಪೂಂಜಾರಿ ಹೇಳ್ತಾನೇ ಇರ್ತಾರೆ. ಈಗ ಇನ್ನು ಮುಂದೆ ಅವರು ಸದ್ಯಕ್ಕೆ ಅಕ್ರಮ ಸಕ್ರಮದ ಬೈಠಕ್ ಮಾಡೋದಿಲ್ಲ ಅಂತ ಹೇಳುವಂಥ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ನಾನು ಇವತ್ತಿನಿಂದ 15 ದಿನ ನೋಡ್ತೇನೆ. 15 ದಿನದ ಒಳಗೆ ನೋಟಿಸ್ ಮಾಡಿ ಅಕ್ರಮ ಸಕ್ರಮ ಬೈಠಕ್ ಇಲ್ಲಿ ಪ್ರಾರಂಭ ಮಾಡದಿದ್ದರೆ ತಾಲೂಕು ಆಫೀಸಿಗೆ ನುಗ್ಗುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಿರುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಲಾಯಲ ಪಂಚಾಯತ್ನಿಂದ ಸಪ್ಲೈ ಆದ ರಾಷ್ಟ್ರಧ್ವಜ. ಎಷ್ಟುದ್ದ ಉಂಟು ನೋಡಿ, ಇದರ ಅಳತೆ ಎಷ್ಟುಂಟು? ಕೇಸರಿ ಹೇಗುಂಟು, ಪಚ್ಚೆ ಹೇಗುಂಟು, ಬಿಳಿ ಹೇಗುಂಟು, ಚಕ್ರ ಎಲ್ಲಿ ಉಂಟು? ಚಕ್ರ ಎಲ್ಲಿ ಉಂಟು ಹೇಳಿ? ಇದು ರಾಷ್ಟ್ರಧ್ವಜನ? ನಾವು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡುವಂಥದ್ದ ನೋಡಿ. ಒಂದು ಹಾಗೆ ನೋಡಿ, ಎಲ್ಲವನ್ನು ನೋಡಿ ನೋಡಿ, ಇದು ನೋಡಿ ಕೇಸರಿ ಆಗಲ್ಲ, ಬಿಳಿ ಕಮ್ಮಿ, ಪಚ್ಚೆ ನೋಡಿ, ಇದು ಸ್ವಲ್ಪ ಅಲ್ಲಿಂದಲ್ಲಿ ಮಧ್ಯಭಾಗದಲ್ಲಿ ಉಂಟು ನೋಡಿ. ಇದೆಲ್ಲಿ ಉಂಟು? ಇಲ್ಲಿ ಉಂಟು. ಇದು ಪೂಂಜಿರದ್ದೆಲ್ಲ ಸಪ್ಲೈ. ನನ್ನ ಆತ್ಮೀಯ ಮಿತ್ರ ಹರೀಶ್ ಪೂಂಜಾ, ನಮ್ಮ ಶಾಸಕರ ಸಪ್ಲೈ ಇದು ನೋಡಿ. ಇದು ನಮ್ಮ ದೇಶದ ರಾಷ್ಟ್ರಧ್ವಜ. ಇದನ್ನು ಯೋಚನೆ ಮಾಡಿ. ಈ ರೀತಿಯಲ್ಲಿ ನಾವು ಈ ಧ್ವಜಗಳನ್ನು ಮಾರಾಟ ಮಾಡಿ ನಮ್ಮ ರಾಷ್ಟ್ರಕ್ಕೆ ಅವಮಾನ ಮಾಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೇವಲ್ಲ. ಬಿದ್ರ ಪುರಸಭೆ ಸುತ್ತದ ವಿಶಾಲನಗರ ಕೈತಲ್ ಅಕ್ರಮವಾದ ಆಕೇಶಿದ ಮರ ಸಾಗವೊಂದಿತ್ತಿನ ಗಾಡಿ ಬೊಕ್ಕ ಆರೋಪಿನ ಕುಡ್ಲ ಕಾಡು ಸಂಚಾರಿ ದಳ ತಕ್ಲು ಸ್ವಾಧೀನಗೂದೆ ತುಂದಿರು. ಗಾಡಿ ಬೊಕ್ಕ ಸುತ್ತಲಿನ ಒಟ್ಟು ಬೆಲೆ 19 ಲಕ್ಷ ರೂಪಾಯಿದು ಅಂದಾಜು ಪಾಡ್ದಿರು.
ಬೇತ್ರ ಪುರಸಭೆ ಸುತ್ತದ ವಿಶಾಲ ನಗರ ಕೈತಲು ಅಕ್ರಮವಾದ ಅಕೇಶಿಯ ಮರ ಸಾಗವಂದಿತ್ತಿನ ಗಾಡಿ ಬೊಕ್ಕ ಆರೋಪಿನ ಕುಡ್ಲ ಕಾಡು ಸಂಚಾರಿ ದಳತಕ್ಲು ಸ್ವಾಧೀನಗುದೆ ತೊಂದೆರ ಗಾಡಿ ಬೊಕ್ಕ ಸೊತ್ತರನ್ನ ಒಟ್ಟು ಬೆಲೆ 14 ಲಕ್ಷ ರೂಪಾಯಿ ಎಂದು ಅಂದಾಜು ಪಾಡ್ದೇರ. ಈ ಕೇಸುಡುವರಿ ಕಾಡು ಸಂಚಾರಿ ದಳದ ಸ್ವಾಧೀನೊಡಿತ್ತದ ತನಿಖೆ ನಡೆತೊಂದುಂಡು. ಸಂಚಾರಿ ದಳದ ಒತ್ತು ಕಾಡು ಸಂರಕ್ಷಣಾಧಿಕಾರಿ ಪಿ ಶ್ರೀಧರ್ ಮಾರ್ಗದರ್ಶನಡು ನಡೆತಿನ ಕಾರ್ಯಾಚರಣೆಡು ವಲಯ ಕಾಡು ಅಧಿಕಾರಿ ಸಂಪತ್ ಪಟೇಲ್, ಒತ್ತು ವಲಯ ಕಾಡು ಅಧಿಕಾರಿಲೈನ ಕಾಂತರಾಜ್, ಪ್ರಕಾಶ್ ಶೆಟ್ಟಿ, ಸಂತೋಷ್, ವಿಕಾಸ್, ಡ್ರೈವರ್ ಜಯಪ್ರಕಾಶ ಪಾಲ್ದೆ ತೊಂದಿರು. ಒಡಿಪು ಜಿಲ್ಲಾಧಿಕಾರಿ ಲೆಪ್ಪು ಕೊರ್ನಂಚ ಇಲ್ಲಡು ತ್ರಿವರ್ಣ ಬಾವುಟದ ಆಚರಣೆ ಗೌಜಿದ ಲೆಕ್ಕಡು ಸ್ಯಾಂಡ್ ಥೀಮ್ ಒಡಿಪು ಕೂಟದ ಕಲಾವಿದರು ಹರೀಶ್ ಸಾಗ, ಸಂತೋಷ್ ಭಟ್ ಹಾಲಾಡಿ, ಪ್ರಸಾದ್ ಆರ್ ಮಲ್ಪೆ ಕಡಲ ಬರಿಟು ವಂದೇ ಮಾತರಂ ಉದ್ದೇಶದ ಪೊಯ್ಯ ಶಿಲ್ಪ ಬುಡ್ಪಾದಿತ್ತದು ಅವು ಮಾತೇರ್ನಲ ಗಮನವೈತೊಂದುಂಡು. 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ಲೆಕ್ಕಡು ನಡ್ತೊಂದುಪ್ಪುನ ಹರ್ಗರ್ ತಿರಂಗ ಗೌಜಿನ ಕರಾವಳಿದ ಕಲಾವಿದರ್ಲ ಆಚರಣೆ ಮಲ್ತೊಂದುಲ್ಲೇರ. ಜಿಲ್ಲಾಧಿಕಾರಿ ಲೆಪ್ಪುಕೊರ್ನಂಚ ಇಲ್ಲಡು ತ್ರಿವರ್ಣ ಬಾವುಟದ ಆಚರಣೆ ಗೌಚಿದ ಲೆಕ್ಕಡು ಸ್ಯಾಂಡ್ ಥೀಮ್ ಒಡಿಪು ಕೂಟದ ಕಲಾವಿದರು ಹರೀಶ್ ಸಾಗ, ಸಂತೋಷ್ ಭಟ್ ಹಾಲಾಡಿ, ಪ್ರಸಾದ್ ಆರ್ ಮಲ್ಪೆ ಕಡಲ ಬರಿಟ್ಟು ವಂದೇ ಮಾತರಂ ಉದ್ದೇಶದ ಪೊಯ್ಯ ಶಿಲ್ಪ ಬುಡ್ಪಾದಿತ್ತದ ಅವು ಮಾತೆರ್ನಲ ಗುಮನವೈತೊಂದುಂಡು. ಪೊಯ್ಯಡು ಕಲಾವಿದರು ಮುಡುಪಾಯಿನ ಈ ಕಲಾರೂಪಡು ತ್ರಿವರ್ಣ ಬಾವುಟನು ಬಾನಗೆತ್ತರ ರಾಪವನ ಚಿತ್ರ ಮೂರ್ತು ಬೈದಂಡು ಕಡಲ ಬರಿಕು ಬರ್ಪುನ ತಿರ್ಗಾಟದಕ್ನ ಮನಸ್ಸಿಗೆಂದು ನಂಚ ವಂದೇ ಮಾತರಂ ಸಂದೇಶದ ಹುಟ್ಟುಗು ಈ ಕಲಾರೂಪ ರೈಸೊಂದುಂಡು. ಕುಡ್ಲ ಮಹಾನಗರ ಪಾಲಿಕೆ ಅಧೀನದ ತುಂಬೆ ಅಣೆಕಟ್ಟುಗೂ ದೇಶದ 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಮೃತ ಮಲ್ಲ ಉಚ್ಚಯದ ಲೆಕ್ಕಡು ರಾಷ್ಟ್ರ ಬಾವುಟ ಬಣ್ಣದ ಕರೆಂಟ್ ಬಲ್ಪದ ಸಿಂಗಾರ ಮಲ್ತದಿರು. ರಾತ್ರಿದ ಪೊರ್ತುಡು ತುಯ್ಯರೆ ಭಾರಿ ಪೊರ್ಲು ತೋಜುಂಡು. ಕುಡ್ಲ ಮಹಾನಗರಗೂ ಪರ್ಪನ ನೀರುವುದು ಕಾವನ ಬಂಟ್ವಾಳ ತಾಲೂಕದ ತುಂಬಿಡುಪ್ಪನ ಕುಡ್ಲ ಮಹಾನಗರ ಪಾಲಿಕೆ ಅಧೀನದ ಅಣೆಕಟ್ಟನ ದೇಶದ 75ನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಮೃತ ಮಲ್ಲ ಉಚ್ಚಯದ ಲೆಕ್ಕಡು ರಾಷ್ಟ್ರ ಬಾವುಟ ಬಣ್ಣದ ಕರೆಂಟ್ ಬಲ್ಪದ ಸಿಂಗಾರ ಮಲ್ತದಿರ. ರಾತ್ರದ ಪೊರ್ತೊಟ್ಟಿಯರೆ ಭಾರಿ ಪೊರ್ಲು ತೋಜುಂಡು. ಶಾಸಕರು ವೇದವ್ಯಾಸ ಕಾಮತ್ವಕ ಡಾಕ್ಟರ್ ಭರತ್ ಶೆಟ್ಟಿ ಮಾರ್ಗದರ್ಶನಡು ಮೇಯರ್ ಪ್ರೇಮಾನಂದ ಶೆಟ್ಟಿ ಉಮೇತಡು ಈ ಅಣೆಕಟ್ಟಗೆ ರಾಷ್ಟ್ರ ಬಾವುಟ ಬಣ್ಣದ ಕರೆಂಟ್ ಬಲ್ಪು ಪಾಡ್ದಿರ. ಸಾರ್ವಜನಿಕರು ಆಗಸ್ಟ್ 13-15 ಮುಟ್ಟ ಬಂಟ್ವಾಳ ಬಂಟರ್ನ ಭವನದ ತೀರ್ಥ ಮಾಳಿಗೆಡ್ದು ಬಯ್ಯ ಆಚರಿದ ರಾತ್ರಿ ಒರ್ಮ ಮುಟ್ಟಂದೆನು ತೂವಲಿಂದು ಕುಡ್ಲ ಮಹಾನಗರ ಪಾಲಿಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ತಿರಿಪಾದೆರ. ಅನುದಾನಿತ ಹೋಲಿ ಫ್ಯಾಮಿಲಿ ಪ್ರೌಢಶಾಲೆ ಬಜಪೆದ ಪರಿಸರ ಸಂಘ ನಡಪಾಯಿನ 10ನೇ ಕ್ಲಾಸ್ ಜೋಕ್ಲಿನ ಪ್ರತಿಭಾ ದಿನ ಬರವುದ ಬಂಡಸಾಲೆಡು ಆಟಿಡೊಂಜಿ ದಿನ ಬೊಕ್ಕ ವನ ಮಹೋತ್ಸವ ಕಾರ್ಯಕ್ರಮಟ್ಟು ಕಂಗೀಲು ಕೋಲಾಟ ಆಟಿಕಲೆಂಜೆ ನಾಡು ನುಡಿತ ನಲಿಕೆ ಬೊಕ್ಕ ಜನಪದ ನಲಿಕೆಂಚ ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಲು ಮುಡ್ದು ಬತ್ತಂಡ ಅವೆತ ಒಂಜಿ ಪೊರ್ಲು ಇತ್ತನಿಕ್ಲಿನ ಕಣ್ಣೆದುರುಗು.
ಇಡೆಗೆ ಇನ್ನಿತ ತುಳು ಸುದ್ದಿಲು ಮುಗಿಂಡು ನನ್ನ ಲಾತ ಸುದ್ದಿಗಾದ ತೂ ಒಂದು ಪ್ಲೇಟ್ ನಮ್ಮ ಕುಡ್ಲಾಟ್ 1.7